ಮಲ್ಪೆ ಬಂದರಿನಲ್ಲಿ ಮೀನು ಮಾರಾಟ ಮಾಡುವ ಬಡ ಮಹಿಳೆಯ ಮಗ ಪುನೀತ್ ನಾಯ್ಕ್ ಉಡುಪಿ ಜಿಲ್ಲೆಗೆ ಹೆಮ್ಮೆ ಮೂಡಿಸಿದ್ದಾರೆ. ಇಂದು ಪ್ರಕಟವಾದ ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಈತ 625ಕ್ಕೆ 625 ಅಂಕ ಪಡೆದಿದ್ದಾರೆ. ಮಲ್ಪೆ ಸರ್ಕಾರಿ ಪ್ರೌಢಶಾಲಾ ವಿಭಾಗ ಮಲ್ಪೆ ಇಲ್ಲಿನ ವಿದ್ಯಾರ್ಥಿನಿಯಾಗಿರುವಂತಹ ಪುನೀತ್ ಉತ್ತಮ ಸಾಧನೆ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಶಿಕ್ಷಕರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇನ್ನು ಸ್ನೇಹಿತರು ಈತನನ್ನ ಹೆಗಲಲ್ಲಿ ಹೊತ್ತು ಖುಷಿ ಹಂಚಿಕೊಂಡಿದ್ದಾರೆ. ಪುನೀತ್ ಮೂಲತಃ ಕೊಪ್ಪಳ ಜಿಲ್ಲೆಯವರಾಗಿದ್ದು ಈತನ ಕುಟುಂಬ ಮಲ್ಪೆಯಲ್ಲಿ ಬಂದು ವಾಸ ಮಾಡ್ತಾ ಇದೆ. ಶಿಕ್ಷಕರು ಹೇಳ್ತಾ ಇದ್ದ ಪಾಠವನ್ನ ಶ್ರದ್ಧೆಯಿಂದ ಕೇಳ್ತಾ ಇದ್ದೆ. ಇಷ್ಟು ಮಾರ್ಕ್ ಬರುವುದನ್ನ ನಾನು ನಿರೀಕ್ಷೆ ಮಾಡಿದ್ದೆ ಎಂದು ಉಡುಪಿಗೆ ಟಾಪರ್ ಆಗಿ ಮೂಡಿಬಂದಿರುವ ಪುನೀತ್ ಹೇಳಿದ್ದಾರೆ. ಮುಂದೆ ನಾನು ಜಿಲ್ಲಾಧಿಕಾರಿಯಾಗಬೇಕು ಅಂತ ಕನಸು ಕಂಡಿದ್ದೇನೆ. ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡುವ ಉದ್ದೇಶವನ್ನ ಹೊಂದಿದ್ದೇನೆ. ಪಿಯುಸಿಯಲ್ಲಿ ವಿಜ್ಞಾನವನ್ನ ಪಡೆದುಕೊಳ್ಳಬೇಕು ಅಂತ ನಿರ್ಧರಿಸಿದ್ದೇನೆ ಎಂದು ಪುನೀತ್ ಹೇಳಿದ್ದಾರೆ. ನನ್ನ ಕಷ್ಟದ ದಿನಗಳಲ್ಲೂ ಮಗನನ್ನ ಓದಿಸಿದ್ದೇನೆ. ಕಷ್ಟ ಎಲ್ಲರಿಗೂ ಇದೆ. ಮಕ್ಕಳು ಕಲಿತು ಒಳ್ಳೆಯದಾಗಿರಲಿ ಅನ್ನೋದೇ ನನ್ನ ಆಶಯ ಅಂತ ಪುನೀತ್ ತಾಯಿ ಹೇಳಿದ್ದಾರೆ. ನನ್ನ ಹೆಸರು ಪುನೀತ್. ನನಗೆ ಈ ಸಲದ SSLC ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಸಿಕ್ಕಿದೆ. 625ಕ್ಕೆ 625 ಅಂಕಗಳು ಸಿಕ್ಕಿವೆ. ತುಂಬ ಖುಷಿ ಆಗ್ತಾ ಉಂಟು. ಇಷ್ಟು ಮಾರ್ಕ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಕೆಲವೊಂದು ತಪ್ಪಾಗ್ಬೋದಂತ ಅಂತ ಅನಿಸ್ತಾ ಇತ್ತು. ಆದರೆ ಎಲ್ಲ ಸರಿಯಾಗಿದೆ. ತುಂಬ ಖುಷಿ ಆಗ್ತಾ ಉಂಟು. ನಾನು ಮಲ್ಪೆಯಲ್ಲಿರುವ ಶಾಲೆಗೆ ಹೋಗ್ತೇನೆ. ಮತ್ತು ನಾವು ಮೂಲತಃ ಕೊಪ್ಪಳದವರು. ಕೊಪ್ಪಳದಿಂದ ಇಲ್ಲಿ ಕೆಲಸಕ್ಕಾಗಿ ಬಂದಿದ್ದೇವೆ. ಆದಮೇಲೆ ನಾವು ಮನೆಯಲ್ಲಿ ಅಮ್ಮ, ನಾನು, ಅಣ್ಣ, ಅಕ್ಕ, ಅವರ ಗಂಡ ಇದ್ದಾರೆ. ಮತ್ತು ನಾವು ಬೆಳಿಗ್ಗೆ ಬೇಗ 5 ಗಂಟೆಗೆ ಹೇಳ್ತಾ ಇದ್ದೆ. 5 ಗಂಟೆಗೆ ಎದ್ದು ಓದ್ತಾ ಇದ್ದೆ. ಓದಿ ಆದಮೇಲೆ ಶಾಲೆಗೆ ಹೋಗಿ ಅಲ್ಲಿ ಟೀಚರ್ ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೆ. ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ಏನೇ ಡೌಟ್ ಇದ್ದರೂ ಕೂಡ ನಾನು ಅವ್ರ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೆ. ಆದಮೇಲೆ 5 ಗಂಟೆಗೆ ಶಾಲೆ ಬಿಡ್ತಾ ಇದ್ರು. 5 ಗಂಟೆಯಿಂದ ಬಂದು ಚಹಾ ಕಾಫಿ ಮುಗಿಸಿ ಮತ್ತೆ ಓದಲಿಕ್ಕೆ ಕೂತ್ಕೊಳ್ತಾ ಇದ್ದೆ. 10 ಗಂಟೆಗೆ ಮಲಗ್ತಾ ಇದ್ದೆ. ಏನಾಗಬೇಕು ಅಂತ ಅನ್ಸ್ಕೊಂಡು ನನಗೆ PUCಯಲ್ಲಿ ಸೈನ್ಸ್ ತಗೊಳ್ಬೇಕಂತ ಆಸೆ ಉಂಟು. ಸೈನ್ಸ್ ತಗೊಂಡು ಚಂದ ಮಾಡಿ ಓದಬೇಕು, ತುಂಬ ಓದಬೇಕು. ಓದಿ ಜಿಲ್ಲಾಧಿಕಾರಿ ಆಗಬೇಕು. ಒಂದು ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಆಸೆ ಉಂಟು. ನಾವು ಹೇಳ್ಬೇಕಂದ್ರೆ ಈ ಕಷ್ಟದಲ್ಲಿ ಸರ್, ಮಕ್ಕಳಿಗೆ ಸಣ್ಣ ಇದ್ದಾಗ ಎಲ್ಲ ನಮಗೆ ಕಷ್ಟ ಬಂದಿದೆ. ಅಂದರೆ ನಾವು ಆಗಿದೆಲ್ಲ ನಮ್ಮ ಹಾಗೆ ಮಕ್ಕಳು ಆಗಬಾರ್ದಂತ ನಾವು ಕಲಿಸಿದ್ದೇವೆ. ಅವರಿಗೊಂದು ಇದ್ದೇ ಸಿಗಬೇಕಲ್ಲ, ಹಾಗೆ ನಾವು ಮಾಡಿದ್ದೇವೆ. ಅಂದರೆ ಕಷ್ಟ ಅಂದರೆ ಎಲ್ಲರಿಗೂ ಕಷ್ಟ ಬರುತ್ತಲ್ಲ, ಅದಕ್ಕಿಂತ ಕಷ್ಟ ಜಾಸ್ತಿ ಉಂಟು ನಮಗೆ. ಅಂದರೆ ನಮಗೆ ಯಾರ ಮುಂದೆ ನಾವು ಹೇಳೋದಿಲ್ಲ. ಅಂದರೆ ನಮಗೆ ಒಂದು ಮಕ್ಕಳಿಗೆ ಒಂದು ಇದ್ದೇ ಬರಲಿ, ಒಂದು ಏನೋ ಒಂದು ಓದಿ ಒಂದು ಒಳ್ಳೇದು ಆಗಲಿ ಅಂತ ನಾವು ಮಾಡಿದ್ದೇವೆ. ಮಕ್ಕಳು ಬರ್ತಾರೆ, ಶಾಲೆಗೆ ಹೋಗ್ತಾರೆ, ಬರ್ತಾರೆ, ಓದ್ತಾರೆ. ಅವ್ರಿಗೆ ಮಕ್ಕಳಿಗೆ ಎಂತ ನಾವು ತಿಂತೀವಿ ಅಂದ್ರೂ ನಾವು ಕಮ್ಮಿ ಮಾಡೋದಿಲ್ಲ. ಅದು ಎಲ್ಲ ತೊಗೊಂಡು ನಾವು ಕೊಡ್ತೇವೆ ಅಷ್ಟೇ. ಮತ್ತೆ ಎಂತ ಇಲ್ಲ ಸರ್. ಅವ್ರು ಓದಿ ಒಂದು ಚೆನ್ನಾಗಿ ಕಲಿಬೇಕಂತ ಅದು ಆಸೆ ನಮಗೆ ಅಷ್ಟೇ.